ದಕ್ಷಿಣ ಕನ್ನಡದ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ ಮತ್ತು ಔಷಧಾಡಳಿತದ ಜಿಲ್ಲಾ ಅಂಕಿತಾಧಿಕಾರಿಯಾಗಿರುವಂಥ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರು ಇವತ್ತೊಂದಿನ ನನಗೆ ಆಗಸ್ಟ್ 15ರಂದು ಗ್ರಾಹಕರೊಬ್ಬರು KFCಯಲ್ಲಿ ಚಿಕನ್ ಲೆಗ್ ಪೆರಿ ಪೆರಿ ಎಂಬ ಒಂದು ವಸ್ತುವನ್ನು ಖರೀದಿಸಿ ಆನ್ಲೈನ್ ಮುಖಾಂತರ ಖರೀದಿಸಿ ಅದನ್ನು ಸೇವಿಸಿದ ಸಂದರ್ಭದಲ್ಲಿ ಚಿಕನ್ ಹಾಳಾಗಿದ್ದು ಹಾಗೂ ಕೆಟ್ಟ ವಾಸನೆ ಬರುತ್ತಿದ್ದು ಇಂತಹ ಒಂದು ಇದನ್ನು ಮಾರಾಟ ಮಾಡಿದ್ದು ಖರೀದಿ ಮಾಡ್ಕೊಂಡಿರ್ತಾರೆ, ಈ ಥರ ಸಮಸ್ಯೆ ಆಗಿದೆ ಅಂತ ಒಂದು ದೂರು ಬಂದಿರ್ತದೆ. ಆ ದೂರಿನ ಮೇರೆಗೆ KFC MG ರೋಡಲ್ಲಿರುವಂಥ KFCಯಲ್ಲಿ ಕೇಸರಾವ್ ಅಲ್ಲಿರುವಂಥ KFCಗೆ ಭೇಟಿ ನೀಡಿ ಅಲ್ಲಿಯ ಕಿಚನ್ನು, ಸಿಬ್ಬಂದಿಗಳನ್ನು, ಸ್ಟೋರೇಜು, ಇನ್ನಿತರ ಸೌಲಭ್ಯ ಇನ್ನಿತರ ಇದನ್ನು ಪರಿಶೀಲಿಸಿದಾಗ ಚಿಕನ್ ಸ್ವಲ್ಪ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬಂದಿರ್ತದೆ ಹಾಗೂ ವಾಸನೆ ಬಂದಿರೋದು ಸಹ ಮೇಲ್ನೋಟಕ್ಕೆ ಕಂಡು ಬಂದಿರ್ತದೆ. ಈ ಬಗ್ಗೆ ನಾವು ಆಹಾರ ಮಾದರಿಯ ಸ್ಯಾಂಪಲ್ಗಳನ್ನು ಫುಡ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಆಹಾರ ಪರೀಕ್ಷಣ ಪ್ರಯೋಗಾಲಯಕ್ಕೆ ಕಳಿಸೋದಕ್ಕೋಸ್ಕರ ಸ್ಯಾಂಪಲ್ ತೆಗೆದುಕೊಂಡಿದ್ದು ಚಿಕನ್ ನಾವು ಪರೀಕ್ಷಿಸಿ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಗಳಿದೆಯಾ ಅಥವಾ ಇನ್ನೇನು ಸಮಸ್ಯೆಗಳಿದೆಯಾ ಅಂತ ನೋಡೋದಕ್ಕೋಸ್ಕರ ಆಹಾರ ಮಾದರಿ ಸಂಗ್ರಹಿಸಿ ಈಗ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಇದರಿಂದ ಏನು ನಮಗೀಗ ರಿಪೋರ್ಟ್ ಬರುತ್ತೆ, ಆ ರಿಪೋರ್ಟ್ ಆಧಾರದಲ್ಲಿ ಅಲ್ಲಿ ಸರಿಯಾದ ಸಂಗ್ರಹಣೆ ಆಗ್ತಾ ಇದೆಯಾ ಇಲ್ವಾ, ಚಿಕನ್ ಸರಿಯಾಗಿ ಒಳ್ಳೆಯ ಕ್ವಾಲಿಟಿ ಗುಣಮಟ್ಟದ ಚಿಕನ್ ಬಳಕೆ ಮಾಡ್ತಾ ಇದ್ದಾರಾ ಅಥವಾ ಇನ್ನಿತರ ಮಾಂಸ ಆಹಾರವನ್ನು ಸರಿಯಾಗಿ ಬೇಯಿಸ್ತಾ ಇದ್ದಾರಾ, ಸರಿಯಾಗಿ ಎಣ್ಣೆಯಲ್ಲಿ ಒಳ್ಳೆಯ ಗುಣಮಟ್ಟದ ಎಣ್ಣೆ ಬಳಸ್ತಾ ಇದ್ದಾರಾ, ಇನ್ನಿವೆಲ್ಲವನ್ನು ನಾವು ಪರಿಶೀಲನೆ ಮಾಡಿ ಅವರಿಗೆ ಈಗ ನೋಟಿಸ್ ಕೊಡ್ತಾಯಿದ್ವಿ. ನೋಟಿಸ್ ಕೊಟ್ಟು ಅದಕ್ಕೆ ಅವರ ಅವ್ರಿಗೇನು ಉತ್ತರ ಕೊಡ್ತಾರೆ ಅದರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಹಾಗೂ ಪ್ರಯೋಗಾಲಯದ ವರದಿ ಮೇಲೆ ಮುಂದಿನ ಕ್ರಮ ನಾವು ತಗೊಳ್ತೀವಿ. ಹಾಗೆ ನಮ್ಮಲ್ಲಿರುವಂತಹ ADC ನ್ಯಾಯಾಲಯದಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಿಸಲಿಕ್ಕೆ ನಾವು ನಿರ್ಧಾರ ತಗೊಂಡಿದ್ದೀವಿ. ಆಯಿಲನ್ನು ಈಗ ಅಲ್ಲಿ ತುಂಬ ಆಯಿಲ್ ಮತ್ತೆ ಈಗ ಇವರು ಚಿಕನ್ ಬೇಯಿಸುವಂತಹ ಅದು ನಾವು ಲ್ಯಾಬಿಗೆ ಯಾಕೆ ಚಿಕನ್ ಬೇಯಿಸುವಂತಹ ಎಣ್ಣೆ ಅದಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ಟೆಂಪರೇಚರ್ ಹಾಗೆ ಅದರ ಗುಣಮಟ್ಟವನ್ನು ಅವರು ಪರೀಕ್ಷಿಸುವಂಥ ಡಿಜಿಟಲ್ ಎಕ್ವಿಪ್ಮೆಂಟ್ಸನ್ನೆಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ. ಬೇಕಾದಂಥ ಗುಣಮಟ್ಟ ಇದೆಯಾ ಇಲ್ಲ ನಾವು ಸ್ಯಾಂಪಲ್ ಕೂಡ ತಗೊಂಡಿದ್ದೀವಿ. ಆ ಎಣ್ಣೆ ಗುಣಮಟ್ಟ ಅಂತ ನೋಡೋದಕ್ಕೆ ಅದರ ಸ್ಯಾಂಪಲ್ ಕೂಡ ಈಗ ನಾವು ಸಂಗ್ರಹಣೆ ಮಾಡಿ ಕಳಿಸ್ಕೊಡ್ತೀವಿ. ಈಗ ಎಷ್ಟು ಮಾದರಿ ಚಿಕನನ್ನು ನಾವು ಸಂಗ್ರಹ ಮಾಡಿದ್ದೇವೆ ಲ್ಯಾಬಿಗೆ ಕಳಿಸಲಿಕ್ಕೆ? ಮಾಂಸದ 3 ಮಾದರಿಗಳು. ಯಾವುದೆಲ್ಲ ಒಂದು ಚಿಕನ್ನಲ್ಲಿ ಒಂದು ಫ್ರೋಝನ್ ಲೆಗ್ ಇದ್ದು, ಇನ್ನೊಂದು ಥಾಡ್ ಅಂದರೆ ಟೆಂಪ್ರೇಚರ್ 0 to 4 ಡಿಗ್ರಿ ಇರುವಂತಹ ಆಹಾರ ಮಾದರಿಯನ್ನು, ಪ್ಲಸ್ ಹಾಗೆ ಬೇಯಿಸಲಿಕ್ಕೆ ಮಸಾಲ ಮಿಕ್ಸ್ ಮಾಡಿ ಇಟ್ಟಿರುವಂಥ ಚಿಕನ್ ಆಹಾರ ಮಾದರಿ. ಇಷ್ಟು 3 ಪ್ರಾಡಕ್ಟ್ಗಳನ್ನ ನಾವು ತಗೊಂಡಿದ್ದೀವಿ. ಅದನ್ನೀಗ ನಾವು ಲ್ಯಾಬಿಗೆ ಕಳಿಸ್ಕೊಡ್ತೀವಿ. ನೀವು ಈಗ ಪರಿಶೀಲನೆ ಮಾಡುವಾಗ ತುಂಬ ಹಳೆಯದಾದ ಚಿಕನ್ ಸಿಕ್ಕಿತ್ತು, ಅದು ಎಷ್ಟು ಸಮಯ ಐತಿ ಏನು? ಈಗ ಅಲ್ಲಿ ಈಗ ತೆಗೆದಂಥ ಸ್ಯಾಂಪಲ್ಗಳಲ್ಲಿ 3ನೇ ತಿಂಗಳು 4ನೇ ತಿಂಗಳು ಮಾರ್ಚ್ ಏಪ್ರಿಲಲ್ಲಿ ಪ್ಯಾಕೆಟ್ ಮಾಡಿದಂಥ, ಅಂದರೆ ಮಾರ್ಚ್ ಏಪ್ರಿಲ್ ಹೆಚ್ಚು ಕಮ್ಮಿ ಏಪ್ರಿಲ್ ಪ್ಯಾಕೇಜ್ ಮಾಡಿದಂಥ ಫುಡ್ ಸಿಕ್ಕಿದೆ. ಅಂದರೆ 4 ತಿಂಗಳ ಹಿಂದಿಂದು. ಅವರ ಪ್ರಕಾರ ಅವರನ್ನು ಶೆಲ್ಫ್ ಲೈಫ್ ಇನ್ನೂ 6 ತಿಂಗಳು ಮೇಲೆ ಅದರಲ್ಲಿ ಇದೆ ಅಂತ ಅವರು ಸಮಜಾಯಿಷಿ ನೀಡುತ್ತಾರೆ. ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ.